ಆರ್ಎಸ್ಎಸ್ ನಿಷೇಧ ವಾಪಸ್ ಪಡೆದಿದೆ ತಪ್ಪಾಯಿತು ಅಂತ ಪ್ರಿಯಾಂಕ್ ಖರ್ಗೆ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉಡುಪಿಯಲ್ಲಿ ಎಂಎಲ್ಸಿ ಮಂಜುನಾಥ್ ಭಂಡಾರಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅವರು ಹೇಳಿದ್ರಲ್ಲಿ ತಪ್ಪೇನಿದೆ? ಪ್ರಿಯಾಂಕ್ ಖರ್ಗೆ 100ಕ್ಕೆ 100 ಸತ್ಯ ಹೇಳಿದ್ದಾರೆ. ಯಾಕೆ ಆರ್ಎಸ್ಎಸ್ ನಿಷೇಧ ಆಗಬಾರದು? ಆರ್ಎಸ್ಎಸ್ ಬ್ಯಾನ್ ಮಾಡಬೇಕು ಅಂದ್ರೆ ಬ್ಯಾನ್ ಮಾಡಲೇಬೇಕು. ಅದರಲ್ಲಿ ಏನಿದೆ? ಸಂವಿಧಾನಕ್ಕೆ ದೊಡ್ಡದು ಯಾವುದೂ ಕೂಡ ಇಲ್ಲ. ಮತ್ತೆ ಅಧಿಕಾರಕ್ಕೆ ಬಂದರೆ 100ಕ್ಕೆ 100 ಆರ್ಎಸ್ಎಸ್ ಬ್ಯಾನ್ ಬಗ್ಗೆ ವಿಮರ್ಶೆಯನ್ನ ಮಾಡ್ತೇವೆ. ಯಾವಾಗ ಅವರಿಗೆ ಸಂವಿಧಾನ ಬದಲಾವಣೆ ಮಾಡಬೇಕು ಅನಿಸುತ್ತೆ, ಕಾನೂನು ಬದಲಾವಣೆ ಮಾಡಬೇಕು ಅಂತ ಆರ್ಎಸ್ಎಸ್ ಅನಿಸುತ್ತೋ ನಾವು ವಿಮರ್ಶೆ ಮಾಡುವುದರಲ್ಲಿ ತಪ್ಪೇನಿದೆ ಅಂತ ಉಡುಪಿಯಲ್ಲಿ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಮಂಜುನಾಥ್ ಭಂಡಾರಿ ಹೇಳಿದ್ದಾರೆ. ಇವತ್ತು ಪ್ರಿಯಾಂಕ್ ಖರ್ಗೆ ಹೇಳೋದು 100ಕ್ಕೆ 100 ಸತ್ಯ ಇದೆ. ಇವತ್ತು ಯಾಕಾಗಬಾರ್ದು? ಅವರು ಏನಾದರೂ ಟೀಕೆ ಮಾಡಿದಾಗ ಅದು ನ್ಯೂಸ್ ಆಗಬಾರ್ದು, ಆಗಲ್ಲ. ಈಗ ನಾವುಗಳು ನಮ್ಮ ನಾಯಕರುಗಳು ಏನಾದರೂ ಟೀಕೆ ಮಾಡಿದ್ರೆ ಅದು ನ್ಯೂಸ್ ಆಗುತ್ತಾ? ಅದು ಬ್ಯಾನ್ ಮಾಡಬೇಕಂದ್ರೆ ಬ್ಯಾನ್ ಮಾಡಲೇಬೇಕು. ಅದರಲ್ಲಿ ಏನಿದೆ? ಯಾವುದಾದ್ರೂ ಏನಂತ ಸಂವಿಧಾನಕ್ಕಿಂತ ದೊಡ್ಡದೇನಿಲ್ಲಲ್ಲ. ಅವತ್ತು ಯಾವ ಕಾಂಟೆಕ್ಸ್ಟಲ್ಲಿ ಹೇಳಿದ್ದಾರೆ ಅವತ್ತು ಇವತ್ತು ಅದನ್ನು ಹೇಳ್ತಾ ಇದ್ದೀವಿ. ಅದರಲ್ಲಿ ಏನು ತಪ್ಪೇನಿಲ್ಲ. ಅದರಲ್ಲಿ 100% ವಿಮರ್ಶೆ ಮಾಡ್ತೇವೆ. ಅದನ್ನು ಮಾಡೋದ್ರಲ್ಲಿ ಏನು ತಪ್ಪಿಲ್ಲ. ಯಾವುದನ್ನೇ ಆಗಿರ್ಬೋದು. ಯಾವಾಗ ನಮ್ಮ ಸಂವಿಧಾನವನ್ನು ಬದಲಾವಣೆ ಮಾಡಬೇಕು ಅನಿಸುತ್ತೆ ಅವರಿಗೆ, ಯಾವಾಗ ಕೆಲವು ಕಾನೂನುಗಳನ್ನು ಬದಲಾವಣೆ ಮಾಡಬೇಕು ಅಥವಾ ಯಾವ ದಬ್ಬಾಳಿಕೆಯನ್ನು ಮಾಡಬೇಕು ಅಂತೇಳಿ ಬಂದಂಥ ಸಂದರ್ಭದಲ್ಲಿ ಯಾರಾದರೂ ಹೇಳಿಕೆ ಕೊಡಿದಾಗ ಅದನ್ನು ಪುನರ್ವಿಮರ್ಶೆ ಮಾಡಲೇಬೇಕಲ್ಲ. ಅದರಲ್ಲಿ ತಪ್ಪೇನಿಲ್ಲ. ಅದರಲ್ಲಿ ಇವತ್ತು ಪ್ರಿಯಾಂಕ್ ಖರ್ಗೆ ಹೇಳೋದು 100ಕ್ಕೆ 100 ಸತ್ಯ ಇದೆ. ಇವತ್ತು ಯಾಕಾಗಬಾರ್ದು? ಅವರು ಏನಾದರೂ ಟೀಕೆ ಮಾಡಿದಾಗ ಅದು ನ್ಯೂಸ್ ಆಗಬಾರ್ದು, ಆಗಲ್ಲ. ಈಗ ನಾವುಗಳು ನಮ್ಮ ನಾಯಕರುಗಳು ಏನಾದರೂ ಟೀಕೆ ಮಾಡಿದ್ರೆ ಅದು ನ್ಯೂಸ್ ಆಗುತ್ತಾ? ಅದು ಬ್ಯಾನ್ ಮಾಡಬೇಕಂದ್ರೆ ಬ್ಯಾನ್ ಮಾಡಲೇಬೇಕು. ಅದರಲ್ಲಿ ಏನಿದೆ? ಯಾವುದಾದ್ರೂ ಏನಂತ ಸಂವಿಧಾನಕ್ಕೆ ಇವತ್ತು ಪ್ರಿಯಾಂಕ್ ಖರ್ಗೆ ಹೇಳೋದು 100ಕ್ಕೆ 100 ಸತ್ಯ ಇದೆ. ಇವತ್ತು ಯಾಕಾಗಬಾರ್ದು?